ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಥಾಣೆಯ ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜಿನ ನವೋದಯ ಕನ್ನಡ ಸೇವಾ ಸಂಘದ ಸುವರ್ಣ ಮಹೋತ್ಸವ ಸರಣಿ ಕಾರ್ಯಕ್ರಮ ಕ್ರಮಾಂಕ 3ರ ಅಂಗವಾಗಿ ಸೆಪ್ಟೆಂಬರ್ 8ರ ಶನಿವಾರ ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೆ ನವೋದಯ ಜೂನಿಯರ್ ಕಾಲೇಜಿನ ಸಭಾಂಗಣದಲ್ಲಿ ಮುಂಬೈ ಥಾಣೆ ಪರಿಸರದ ಪ್ರಸಿದ್ಧ ಭಜನಾ ಮಂಡಳಿಯಿಂದ ಭಜನಾ ಮಂಗಳೋತ್ಸವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿ ಭಾವದೊಂದಿಗೆ ಸಂಪನ್ನಗೊಂಡಿತು. ಥಾಣೆ ನವೋದಯ ಕನ್ನಡ ಸೇವಾ ಸಂಘದ ಅಧ್ಯಕ್ಷ ಜಯ ಕೆ ಶೆಟ್ಟಿ ಹಾಗೂ ಸಂಘದ ಪದಾಧಿಕಾರಿಗಳು ದೀಪ ಬೆಳಗಿಸಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದಿನಪೂರ್ತಿ ಜರುಗಿದ ಭಜನಾ ಮಂಗಳೋತ್ಸವದಲ್ಲಿ ನವೋದಯ ಭಜನಾ ಮಂಡಳಿ, ನೇರೋಲ್ ಶ್ರೀ ಗಣಪತಿ ಅಯ್ಯಪ್ಪ ದುರ್ಗಾದೇವಿ ಭಜನಾ ಮಂಡಳಿ, ಘನ್ಸೋಲಿ ಶ್ರೀ ಮೂಕಾಂಬಿಕಾ ಭಜನಾ ಮಂಡಳಿ, ಮೀರಾ ರೋಡ್ ಶ್ರೀ ವಿಠಲ ಭಜನಾ ಮಂಡಳಿ, ಮಹಾರಾಷ್ಟ್ರ ಶ್ರೀ ವಜ್ರಮಾತಾ ಭಜನಾ ಮಂಡಳಿ ಒಡಿಯೂರು, ನೇರೂಲ್ ಶ್ರೀ ಶನೀಶ್ವರ ಭಜನಾ ಮಂಡಳಿ, ಡೊಂಬಿವಿಲಿ ಶ್ರೀ ಅಯ್ಯಪ್ಪ ಭಜನಾ ಮಂಡಳಿ ಅಜ್ಜೆಪಾಡ, ಮೀರಾ ರೋಡ್ ಶ್ರೀ ಸದ್ಗುರು ಭಜನಾ ಮಂಡಳಿ ಈ ತಂಡಗಳು ಭಜನಾ ಮಂಗಳೋತ್ಸವದಲ್ಲಿ ಪಾಲ್ಗೊಂಡಿದ್ದವು. ಸಂಜೆ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಥಾಣೆ ನವೋದಯ ಕನ್ನಡ ಸೇವಾ ಸಂಘದ ಅಧ್ಯಕ್ಷ ಜಯ ಕೆ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭೆ ಜರುಗಿತು. ಮುಖ್ಯ ಅತಿಥಿಯಾಗಿ ಥಾಣೆ ಪರಿಸರದ ಪುರೋಹಿತ ಕೆಎನ್ ತಂತ್ರಿ ಆಶೀರ್ವಚನ ನೀಡಿದರು. ಇನ್ನೋರ್ವ ಮುಖ್ಯ ಅತಿಥಿ ಘನ್ಸೋಲಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಧರ್ಮದರ್ಶಿ ಅಣ್ಣಿ ಸಿ ಶೆಟ್ಟಿ ಹಾಗೂ ಥಾಣೆ ಕಿಶನ್ ನಗರ ನಂಬರ್ 1 ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ಅಧ್ಯಕ್ಷ ಜಯರಾಮ ಪೂಜಾರಿ ಅತಿಥಿ ಸ್ಥಾನದಲ್ಲಿ ಉಪಸ್ಥಿತರಿದ್ದರು. ಥಾಣೆಯ ನವೋದಯ ಕನ್ನಡ ಸೇವಾ ಸಂಘ 1969ರಲ್ಲಿ ಕೆಲವು ಸಮಾನ ಮನಸ್ಕ ಹಿರಿಯರಿಂದ ನೆಲೆಕಂಡ ಈ ಸಂಸ್ಥೆ ಇಂದು 50ರ ಸಂಭ್ರಮದಲ್ಲಿದೆ. ಇಂದು ಈ ಶಾಲೆಯಲ್ಲಿ ಅಂದರೆ ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜ್ ಈ ಶಾಲೆಯಲ್ಲಿ 3,300 ವಿದ್ಯಾರ್ಥಿಗಳು, 116 ಶಿಕ್ಷಕೇತರ ಸಿಬ್ಬಂದಿಗಳು ಇದ್ದಾರೆ. 50 ವರ್ಷಗಳಲ್ಲಿ 141 ಕಮಿಟಿ ಸದಸ್ಯರು ಕಾರ್ಯನಿರ್ವಹಿಸುತ್ತಿರುವುದು ಈ ಸಂಸ್ಥೆಯ ಸೌಭಾಗ್ಯ ಎನ್ನಬಹುದು. ಇಂದು ನವೋದಯ ಸಂಸ್ಥೆ ಸುವರ್ಣ ಮಹೋತ್ಸವವನ್ನು ವರ್ಷವಿಡೀ ಆಚರಿಸುವ ಯೋಜನೆಯನ್ನ ಹಾಕಿಕೊಂಡಿದೆ. ಈ ಕುರಿತಾಗಿ ಸಂಸ್ಥೆಯ ಗೌರವ ಪ್ರಧಾನ ಕಾರ್ಯದರ್ಶಿ ದಯಾನಂದ ಎಸ್ ಶೆಟ್ಟಿ ಸಂಸ್ಥೆ ನಡೆದು ಬಂದ ದಾರಿಯನ್ನ ಸಭೆಗೆ ತಿಳಿಯಪಡಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಯ ಕೆ ಶೆಟ್ಟಿ ಅಧ್ಯಕ್ಷೀಯ ಮಾತುಗಳನ್ನಾಡುತ್ತಾ, ನಿಜವಾಗಿಯೂ ದೇವರನ್ನು ತೃಪ್ತಿಪಡಿಸುವ ಒಂದು ಪೂಜೆ ಇದ್ದರೆ ಅದು ಭಜನೆ. 10 ಜನ ಸೇರಿ ಶ್ರದ್ಧಾ ಭಕ್ತಿಯಿಂದ ಭಜನೆ ಮಾಡಿದರೆ ಖಂಡಿತವಾಗಿ ದೇವರ ಅನುಗ್ರಹ ಸಿಗುತ್ತದೆ ಎಂದರು. ನಗರದ ಯುವ ಲೇಖಕ, ಸಾಹಿತಿ ವಿಶ್ವನಾಥ ಶೆಟ್ಟಿ ಪೇತ್ರಿ ಅವರು ಬರೆದು ಕಲಾ ಸೌರಭ ತಂಡದ ರೂವಾರಿ ಪದ್ಮನಾಭ ಸಸಿಹಿತ್ಲು ಸಂಗೀತ ಸಂಯೋಜನೆಯಲ್ಲಿ ಶೀರ್ಷಿಕೆ ಗೀತೆಯನ್ನು ನವೋದಯ ಶಾಲಾ ಮಕ್ಕಳು ಹಾಡಿದರು. ಅತಿಥಿ ಗಣ್ಯರು ಅಧ್ಯಕ್ಷ ಜಯ ಕೆ ಶೆಟ್ಟಿ, ಕಾರ್ಯದರ್ಶಿ ದಯಾನಂದ ಎಸ್ ಶೆಟ್ಟಿ, ಕೋಶಾಧಿಕಾರಿ ಸುನಿಲ್ ಎಸ್ ಶೆಟ್ಟಿ ಶಾಲು ಹೊದಿಸಿ ಹೂಗುಚ್ಚ ನೆನಪಿನ ಕಾಣಿಕೆ ನೀಡಿ ಸ್ವಾಗತಿಸಿದರು. ಸಮಾರಂಭದಲ್ಲಿ ಅತಿಥಿ ಗಣ್ಯರ ಜೊತೆ ಕಾರ್ಯದರ್ಶಿ ದಯಾನಂದ ಎಸ್ ಶೆಟ್ಟಿ, ಕೋಶಾಧಿಕಾರಿ ಸುನಿಲ್ ಎಸ್ ಶೆಟ್ಟಿ ಉಪಸ್ಥಿತರಿದ್ದರು. ಕಾರ್ಯಕಾರಿ ಸಮಿತಿ ಸದಸ್ಯ ರವಿ ಹೆಗ್ಡೆ ಹೆರ್ಮುಂಡೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯದರ್ಶಿ ದಯಾನಂದ ಎಸ್ ಶೆಟ್ಟಿ ವಂದಿಸಿದರು. ಭಜನೆಯಲ್ಲಿ ಭಾಗವಹಿಸಿದ ಎಲ್ಲ ತಂಡಗಳಿಗೆ ನೆನಪಿನ ಕಾಣಿಕೆ ನೀಡಲಾಯಿತು. ಧಾರ್ಮಿಕ ಸಭಾ ಕಾರ್ಯಕ್ರಮದ ಬಳಿಕ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಮಹಿಳಾ ಸದಸ್ಯೆಯರು ಕುಣಿತ ಭಜನೆಯೊಂದಿಗೆ ಭಜನಾ ಮಂಗಳೋತ್ಸವಕ್ಕೆ ಮಂಗಳ ಹಾಡಲಾಯಿತು. ವೇದಿಕೆಯಲ್ಲಿ ಪ್ರತಿಷ್ಠಾಪಿಸಲಾದ ಶಾರದಾ ದೇವಿಗೆ ಪೂಜೆಗೈದು ದೇವರನ್ನು ಕಾಲೇಜಿನ ಸಭಾಂಗಣದಿಂದ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ತಂದು ಮಂಗಳಾರತಿ ಪೂಜೆಗೈಯಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.
ಗುರವೇ ನಮಃ ಗುರವೇ ನಮಃ ಗುರವೇ ನಮಃ ಗುರವೇ ನಮಃ 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 ಓಂ ಗಣ್ ಗಣಪತಯೇ ನಮಃ ಓಂ ಗಣ್ ಗಣಪತಯೇ ನಮಃ ಓಂ ಗಣನಾಥ ದೀಪೇ ನಿನಗೆ ಗಣನಾಥ ಬದ ವಿಘ್ನಗಳ ಕಳೆಯೋ ಗಣನಾಥ ಬದ ವಿಘ್ನಗಳು ವಿಘ್ನಗಳ ಕಳೆಯೋ ಗಣನಾಥ ಬಂದಿ ಬೇಗಿನಲ್ಲಿ ಗಣನಾಥಿ ಈ ಭವತಾಪವು ನಿಂದಿದೆ ಆಗುವ ತನಕ ಅರಿತು ಮರಳಿ ಮರಳಿನ ಪಡೆದ ಭಾಗ್ಯಕ್ಕೆ ಮರಳಿ ಮರಳಿ ಮರಳಿನ ಪಡೆದ ಭಾಗ್ಯಕ್ಕೆ ಮರಳಿ ಮರಳಿನ ಪಡೆದ ಭಾಗ್ಯಕ್ಕೆ ಹೊರಲ ಕರೆ ಪುರಟಿಗೆ ಆಗುವ ತನಕ ಅರಿತು ಆಗುವ ತನಕ ಅರಿತು ವಿಠಲ ವಿಠಲ ಕೋಟಿ ಕೋಟಿ ಪ್ರತ್ಯಾರಿಗಳು ಆಟಕ ಮರಣ ಸೇವೆ ಕೋಟಿ ಕೋಟಿ ಪ್ರತ್ಯಾರಿಗಳು ಆಟಕ ಮರಣ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ ದೇವರಿಗನು ನಡುವಿ ಎಂತ ನರಮನಕಾಯೋ ಆನೆದ ಊರಿಗೆ ದುರಿಗೆದ ಪಂಚಿಗೆ ಮರಿದ ಕಟ್ಟಿಗೆ ನರಮನಕಾಯೋ ಆನೆದ ಊರಿಗೆ ದುರಿಗೆದ ಪಂಚಿಗೆ ಮರಿದ
ಜಗಪತಿಯ ತೋರಮ್ಮ ಎನಗೆ ಕರುಣವ ಮಾಡಮ್ಮ 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 ಅಗಗಳ ಕಳೆವ ಅಮೋಘ ದೇವನ ಅಗಗಳ ಕಳೆವ ಅಮೋಘ ದೇವನ ಮಗುವನ ಕಾವನ ಎನ್ನಯ ಜೀವನ ಭಕುತರ ಕಾವನ ಎನ್ನಯ ಜೀವನ ಮಗುವನ ಕಾವನ ಎನ್ನಯ ಜೀವನ ಜಗಪತಿಯ ಎನಗೆ ಜಗಪತಿಯ ತೋರಮ್ಮ ಎನಗೆ ಕರುಣವ ಮಾಡಮ್ಮ ನಮ್ಮ ಅಧ್ಯಕ್ಷರು ಪುರೋಹಿತರನ್ನು ಗೌರವಿಸ್ತಾ ಇದ್ದಾರೆ. ಸ್ಮರಣಿಕೆ ಮತ್ತು ಶಾಲು ಪುಷ್ಪಗುಚ್ಛದೊಂದಿಗೆ ಸದಾ ಹಸನ್ಮುಖಿಯಾಗಿರುವರು ನಮ್ಮ KS ತಂತ್ರಿಗಳು. ನಿರ್ಮಲ ಮನಸ್ಸಿನ ಅವರು ಒಂದು ರೀತಿ ದೇವರಿದ್ದ ಹಾಗೆ ಅವರು ನಮಗೆ. ಯುವ ಚಿಂತನಶೀಲ ದಯಾನಂದ್ ಶೆಟ್ಟಿಯವರು ಧರ್ಮದರ್ಶಿಯವರನ್ನು ಈಗ ಗೌರವಿಸ್ತಾ ಇದ್ದಾರೆ. ತುಳಿನೊಡೊಂದು ಪಾತಿರ ಉಂಡು ಪಾಯಸಗು ಬೆಲ್ಲಪಾಡ್ಯ ತಿಂಡೆ ಅಂತ ಎಷ್ಟು ಹೇಳಿದ್ರು ಕಡಿಮೆ, ಮತ್ತಷ್ಟು ಖುಷಿ ಅಂತ ದೊಡ್ಡ ವ್ಯಕ್ತಿತ್ವ ಅವರದ್ದು. ಮಲ್ಲಪಾಯಿ ಎರಡು ಸಾಧ್ಯ ಇಜ್ಜಿ ಎಲ್ಲೇ ಬಾಯಿ ಮಲ್ಲ ಪಾತ್ಯರ ಅಂತ. ಹಾಗಾಗಿ ಅವರ ಬಗ್ಗೆ ಇಷ್ಟೇ ಹೇಳಿದ್ದೇನೆ. ಹೇಳ್ತಾ ಹೋದ್ರೆ ದಿನ ಪೂರ್ತಿ ಬೇಕಾಗ್ಬೋದು. ಸುನೀಲಣ್ಣ ತಮಗೆ ಕೃತಜ್ಞತೆಗಳು. ನಡೆದು ಬಂದ ದಾರಿಯನ್ನು ಹೇಳಬೇಕೆಂದು ಖಂಡಿತವಾಗಿ ಈ ದಿವಸ ವಿಸ್ತಾರವಾಗಿ ನಾನು ಹೇಳ ಬಯಸುವುದಿಲ್ಲ. ಯಾಕೆಂದರೆ ಎಲ್ಲರೂ ಕೂಡ ನಮ್ಮವರೇ, ಎಲ್ಲರಿಗೂ ಕೂಡ ನಮ್ಮ ಸಂಘ ಬೆಳೆದು ಬಂದ ರೀತಿ ಎಲ್ಲರಿಗೂ ತಿಳಿದಿರುವ ವಿಷಯ. ಆದರೂ ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತನ್ನು ಹೇಳುವುದು ನನ್ನ ಧರ್ಮ ಎಂದು ಭಾವಿಸ್ತೇನೆ. 1969ರಲ್ಲಿ ಸಮಾನ ಮನಸ್ಕರ ಗುಂಪೊಂದು ಒಟ್ಟಾಗಿ ಕೀರ್ತಿಶೇಷ ಯಶೋಧರ ಶೆಟ್ಟರ ಯೋಗ್ಯ ನೇತೃತ್ವದಲ್ಲಿ ಆವಿರ್ಭವಿಸಿದ ಸಂಘ ನಮ್ಮ ನವೋದಯ ಕನ್ನಡ ಸೇವಾ ಸಂಘ. ಕನ್ನಡ ಸಂಘ ಸಂಸ್ಥೆಯೆಂದು ಹುಟ್ಟುಹಾಕಿ ಮುಂಬರುವ ನಮ್ಮ ಪರಿಸರ ಜನರು ಅಕ್ಷರಸ್ಥರಾಗಬೇಕು ಹಾಗೂ ನಿರಕ್ಷರತೆಗೆ ಶಾಶ್ವತ ಪರಿಹಾರ ಹುಟ್ಟುಕೊಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು 1970ರಲ್ಲಿ ಸ್ಥಾಪಿಸಿದ ಸಂಸ್ಥೆಯೇ ನಮ್ಮ ನವೋದಯ ಇಂಗ್ಲಿಷ್ ಹೈಸ್ಕೂಲ್. ಕಳೆದ 50 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ವಿದ್ಯಾರ್ಥಿಯನ್ನು ನೀಡುತ್ತಾ
ಇಂದಿಗೆ ಸುಮಾರು 3,300ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಹೊಂದಿದ್ದು 116 ಮಂದಿ ಶಿಕ್ಷಕಿ ಶಿಕ್ಷಕೇತರ ವರ್ಗದವರನ್ನು ಹೊಂದಿ ಇಡೀ ನಮ್ಮ ಪರಿಸರದವರಿಗೆ ವಿದ್ಯಾರ್ಜನೆಯನ್ನು ಗೈಯುವಲ್ಲಿ ನಮ್ಮ ಈ ನವೋದಯ ಕನ್ನಡ ಸೇವಾ ಸಂಘ ಸಹಕಾರಿಯಾಗಿದೆ ಎನ್ನಲು ನಿಜವಾಗಿಯೂ ನಾವು ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಬಂಧುಗಳೇ, ಇಂದಿನ ಈ ಸುವರ್ಣ ಮಹೋತ್ಸವ ಬಂಗಾರದ ಹಬ್ಬವನ್ನು ಆಚರಿಸುವಂತಹ ಶುಭ ಸಂದರ್ಭದಲ್ಲಿ ಇದನ್ನು ಮುನ್ನಡೆಸಿಕೊಡುವಂತಹ ಯೋಗವು ನಮ್ಮ ಪಾಲಿಗೆ ಒದಗಿರುವುದು ನಮ್ಮ ಭಾಗ್ಯ ಎಂದು ನಾವು ಭಾವಿಸ್ತೇವೆ. ಆದರೆ ಈ ಸಂಘವನ್ನು ಹುಟ್ಟಿ ಬೆಳೆಸಲು ಅದೆಷ್ಟೋ ಮಂದಿ ಮೊನ್ನೆ ನಾನು ನೋಡ್ತಾ ಇದ್ದೆ, ಶ್ರೀತಾ ಕೆ ಎಸ್ ಬಂಗೇರವರು ಗೊತ್ತಿರ್ಬೋದು, ಅಧ್ಯಕ್ಷರಿಗೆ ಗೊತ್ತಿರ್ಬೋದು, ಕಳೆದ 50 ವರ್ಷಗಳಲ್ಲಿ 141 ಮಂದಿ ನಮ್ಮ ಈ ಸಂಘಕ್ಕೆ ಕಮಿಟಿ ಮೆಂಬರ್ಗಳಾಗಿ ಕೆಲಸ ಮಾಡಿದ್ದಾರೆ. ಆ 141 ಮಂದಿಯನ್ನು ಕೂಡ ಯಾವಾಗಲೂ ಕೂಡ ನಾವು ಮರೆಯುವಂತಿಲ್ಲ, ಎಲ್ಲರ ಸಹಕಾರವನ್ನು ನಾವು ಖಂಡಿತವಾಗಿ ಮರೆಯುವಂತಿಲ್ಲ. ಆದರೂ ಸಂಘವನ್ನು ಹುಟ್ಟಿ ಬೆಳೆದಂತಹ ಶ್ರೀತಾ ಕೆ ಎಸ್ ಬಂಗೇರವರು ನಮ್ಮ ಎದುರಿಗಿದ್ದಾರೆ. ಸಂಘವನ್ನು ಹುಟ್ಟಾಕಿದ ಫೌಂಡರ್ ಜನರಲ್ ಸೆಕ್ರೆಟರಿ ಅವರು, ಅದೇ ರೀತಿ ಎಸ್ ವಿ ಶೆಟ್ಟಿ ಅವರು, ಕೆ ಎಸ್ ರಾವ್ರವರು, ಅನೇಕ ಮಂದಿ ಪದಾಧಿಕಾರಿಗಳು ನಮ್ಮ ಮುಂದೆ ಇದ್ದಾರೆ. ಅವರೆಲ್ಲರೂ ಕಟ್ಟಿ ಬೆಳೆಸಿದ ಸಂಸ್ಥೆಯನ್ನು ಇನ್ನು ಮುಂದೂಡಿಸುವುದು ಕೊಂಡು ಹೋಗುವುದು ನಮ್ಮ ಭಾಗ್ಯ ಎಂದು ನಾವು ಭಾವಿಸ್ತೇವೆ. ಈ 50ನೇ ವರ್ಷವನ್ನು ಯಾವ ರೀತಿ ನಾವು ಆಚರಿಸಿದರೆ ನಮ್ಮ ಸಂಘದ ಘನತೆಯನ್ನು ಹೆಚ್ಚು ತೋರಿಸಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ಆಡಳಿತ ಸಮಿತಿಯಲ್ಲಿ ಪರಸ್ಪರ ವಿನಿಮಯ ಮಾಡಿಕೊಂಡಾಗ ಚರ್ಚಿಸಿದಾಗ ಎಲ್ಲರೂ ಹೇಳಿದರು, 50ನೇ ವರ್ಷವನ್ನು ನಾವು ಒಳ್ಳೆ ರೀತಿಯಿಂದ ನಾವು ನಡೆಸಿಕೊಡಬೇಕು. ನಮ್ಮ ಊರಿನ ಆಚಾರ ವಿಚಾರ ಧರ್ಮ ಸಂಸ್ಕೃತಿ ಎಲ್ಲವನ್ನು ಹೊರತುಂಬಿಸುವಂತಹ ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಡಬೇಕು. ಆ ಮೂಲಕವಾಗಿ ನಮ್ಮ ನವೋದಯದ ಘನತೆಯನ್ನು ಎತ್ತಿ ತೋರಿಸಬೇಕಂತ ಕೆಲಸವನ್ನು ನಾವು ಮಾಡಬೇಕು ಎಂಬ ಆಶೆಯನ್ನು ಇಡೀ ನಮ್ಮ ಆಡಳಿತ ಸಮಿತಿಯಲ್ಲಿ ವಿನಿಮಯ ಮಾಡಿಕೊಂಡಾಗ ಪರಸ್ಪರ ಚರ್ಚಿಸಿಕೊಂಡಾಗ ಅದೇ ರೀತಿ ನಾವೇ ಮಾಡಿದ್ದು ಸರಿ ಅಂತಲ್ಲ, ತಪ್ಪು ಅಂತಲ್ಲ. ಹಾಗಾಗಿ ಹಿರಿಯರನ್ನೆಲ್ಲ ಕರೆದುಕೊಂಡು ಅವರಲ್ಲಿಯೂ ಕೂಡ ಪರಸ್ಪರವಾಗಿ ನಾವು ಚರ್ಚಿಸಿದರೆ ಉತ್ತಮ. ನಾಳಿನ ಅದರ ರಿಸಲ್ಟ್ ಏನು ಹೇಳ್ತಾರೆ ಅದು ಒಳ್ಳೆ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಎಂಬುದನ್ನು ಕಂಡು ಎಲ್ಲ ಹಿರಿಯ ಸದಸ್ಯರನ್ನು ಕರೆದುಕೊಂಡು ಸಮಾಲೋಚಿಸಿದಾಗ ಅವರು ಕೂಡ ಹೇಳಿದರು, ಒಳ್ಳೆ ರೀತಿ ನಿಮ್ಮ ಪ್ಲಾನಿಂಗ್ ಇದೆ, ಇದನ್ನು ಮುನ್ನಡೆಸಿಕೊಂಡು ಹೋಗಿ ನಾವೆಲ್ಲರೂ ನಿಮಗೆ ಸಹಕಾರವನ್ನು ಕೊಡ್ತೇವೆ ಎಂಬ ಆಶ್ವಾಸನೆ ನೀಡಿದರ ಮೂಲಕವಾಗಿ ಈ ಒಂದು ನಮ್ಮ 50ನೇ ವರ್ಷದ ಬಂಗಾರ ಹಬ್ಬವನ್ನು 12 ತಿಂಗಳಲ್ಲಿ 13 ಕಾರ್ಯಕ್ರಮಗಳಾಗಿ ಸರಣಿ ಕಾರ್ಯಕ್ರಮಗಳೊಂದಿಗೆ ಆಚರಿಸಿಕೊಳ್ಳುವ ಉದ್ದೇಶವನ್ನು ನಾವು ಇಟ್ಟುಕೊಂಡು ಎಷ್ಟೋ ಜನರಿಗೆ ಒಂದು ಆಶ್ರಯ ಇಲ್ಲಿಯ ನಮ್ಮ ಕಿಶನ್ ನಗರ್ ಇದವರಿಗೆಲ್ಲ ಒಂದು ಒಳ್ಳೆ ಮನೆ ಇದ್ದಂತೆ ಈ ಶಾಲೆ ಆಗಿದೆ. ಆದ ಕಾರಣ ಈ ಬಹಳ ಒಂದು ಹೇಳಲು ಸಂತೋಷವಾಗುತ್ತದೆ. ಇದಕ್ಕೆಲ್ಲ ಪ್ರತಿಯೊಬ್ಬರ ಸಹಕಾರ ಇರಬೇಕು, ಧನ ಬೇಕು, ಪ್ರೋತ್ಸಾಹ ಬೇಕು. ಈ ಶಾಲೆಯ ಕಮಿಟಿಯವರು ಹಗಲು ರಾತ್ರಿ ನೋಡದೆ ದುಡಿದು ಶಾಲೆಯನ್ನು ಜೂನಿಯರ್ ಕಾಲೇಜನ್ನಾಗಿ ಪರಿವರ್ತಿಸಿದರು. ಈಗಿನ ಕಮಿಟಿಯ ಪ್ರಯತ್ನದ ಫಲವಾಗಿ ಇಂದಿಗೆ ನವೋದಯ ಜೂನಿಯರ್ ಕಾಲೇಜ್ ದೇವರ ಅನುಗ್ರಹದಿಂದ ಒಳ್ಳೆ ಫಲ ಕೊಡುತ್ತಾ ಬಂದಿದೆ. ನನ್ನ ಸ್ವಂತ ಮಕ್ಕಳು ಇಲ್ಲಿಯೇ ಕಲಿತು ಇಂದು ಅವರ ಮಕ್ಕಳಿಗೆ ಪಾಠ ಹೇಳಿಕೊಟ್ಟ ದೊಡ್ಡ ಇಂಜಿನಿಯರ್ ಆಗಿ ಬೆಳೆದಿದ್ದಾರೆ. ಇದೇ ಈ ರೀತಿ ಈ ಸಂಸ್ಥೆ ಇನ್ನಷ್ಟು ಬೆಳೆದು ಸಮಾಜಕ್ಕೆ, ಮಕ್ಕಳಿಗೆ, ಮಕ್ಕಳ ಜೀವನಕ್ಕೆ ನಂದಾದೀಪವಾಗಿ ಬೆಳಗುತ್ತಾ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ರವಿ ಅಗ್ರೆ ಅವರು ಮೊದಲು ಬಹಳವಾಗಿ ಹೊಗಳಿದ್ರು ನನ್ನನ್ನು. ಆದರೆ ಪ್ರಾಸ್ತಾವಿಕವಾಗಿ ಹೇಳುವುದಿದ್ರೆ ಇಂದು ಈ ಕಾರ್ಯಕ್ರಮಕ್ಕೆ ನಾನು ಅತಿಯಾಗಿ ಬಂದಿದ್ದರೂ ಈ ಪರಿವಾರದ ಒಬ್ಬ ಸದಸ್ಯನಾಗಿ ಇದ್ದೇನೆ ಅಂತ ಹೇಳುವರೆ ನಾನು ಹೆಚ್ಚಿಗೆ ಖುಷಿ ಪಡುತ್ತೇನೆ. ನವೋದಯ ಕನ್ನಡ ಸಂಘದ ಸ್ವರ್ಣ ಮಹೋತ್ಸವದ ಸರಣಿ 3ನೇ ಈ ಕಾರ್ಯಕ್ರಮ ಹಾಗೂ ಬರುವ ದಿನಗಳಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಮೊದಲಾಗಿ ನಾನು ನವೋದಯ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ವಿಶೇಷ ಕಾರ್ಯಕ್ರಮ ಭಜನಾ ಮಂಗಳೋತ್ಸವ. ಭಜನೆ ಎಂದರೆ ಏನು, ಏಕೆ ಮಾಡಬೇಕು, ಇದರ ಕೆಲವು ಅನಿಸಿಕೆಗಳನ್ನು ನಮ್ಮ ದಯಾನಂದನವರು ಇಲ್ಲಿ ಮಂಡಿಸಿದರು. ನಾನು ಒಂದೆರಡು ವ್ಯಾಖ್ಯೆಗಳಲ್ಲಿ ಹೇಳಲು ಇಚ್ಛಿಸುತ್ತೇನೆ.
ನಾವು ಭಜನೆಯನ್ನು ಏಕೆ ಮಾಡಬೇಕು? ದೇವರನ್ನು ತೃಪ್ತಿಪಡಿಸಲು ಖಂಡಿತವಾಗಿಯೂ ಅಲ್ಲ. ನಾವು ದಿನದ ಹೆಚ್ಚಿನ ಸಮಯವನ್ನು ನಕಾರಾತ್ಮಕವಾದ ಆಲೋಚನೆಯಲ್ಲೇ ಕಳೆಯುತ್ತೇವೆ. ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತಾರೆ ಇದಕ್ಕೆ. ನಿಮ್ಗೆ ಅರ್ಥವಾಗಿರ್ಬೋದು. ನಾವು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಒಳ್ಳೆಯ ಭಾವನೆ ಬರುವುದು, ಮತ್ತೆ ಅವ ಹೀಗೆ ಇವ ಹಾಗೆ ಎಲ್ಲ ಇಂಥ ಮಾತೇ ಹೆಚ್ಚಿಗಾಗಿ ಬರುವುದು. ಇದರಿಂದಾಗಿ ನಮ್ಮ ಪೂರ್ವ ಪರಿಸರವೇ ಅಶುದ್ಧವಾಗುತ್ತದೆ ಅಂತ. ಭಜನೆ ಮಾಡುವುದರಿಂದ ನಮ್ಮಿಂದ ಹೊರಬರುವ ಸಕಾರಾತ್ಮಕ ಕಂಪನಗಳು, ಪಾಸಿಟಿವ್ ಬೀಟ್ಸ್, ಇದು ನಮ್ಮ ಪರಿಸರವನ್ನು ಶುದ್ಧಿಗೊಳಿಸುತ್ತದೆ. ನಮ್ಮ ಪರಿಸರದ ಮಾಲಿನ್ಯವನ್ನು ದೂರಗೊಳಿಸುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಆತ್ಮಕ್ಕೆ ಸಂತೃಪ್ತಿಯೂ ಸಿಗುತ್ತದೆ. ಭಜನೆ ಕೇವಲ ಉತ್ತಮ ಸ್ವರ, ತಾಳ ಮತ್ತು ರಾಗದ ಸಮ್ಮಿಲನ ಖಂಡಿತವಾಗಿಯೂ ಅಲ್ಲ. ಭಕ್ತಿ ಮತ್ತು ಪ್ರೀತಿಯಿಂದ ಮಾಡುವಾಗ ಅದರಿಂದ ಹೊರಬರುವ ಸಕಾರಾತ್ಮಕ ಕಂಪನಗಳು ನಮ್ಮ ಪರಿಸರವನ್ನು ಶುದ್ಧಿಗೊಳಿಸುತ್ತವೆ. ಇದೇ ನಿಜವಾದ ಭಜನೆ ಎಂದು ನನ್ನ ಅಭಿಪ್ರಾಯ. ಭಜನೆ ಮಾಡುವುದರಿಂದ ನಮ್ಮ ದೇಹದ ನಾಡಿಗಳಲ್ಲಿ ರಕ್ತ ಸಂಚಾರಕ್ಕೂ ಸಹಾಯಕವಾಗುತ್ತದೆ. ಅಲ್ಲದೆ ನಮ್ಮನ್ನು ಆರೋಗ್ಯವಾಗಿರಿಸಲು ಸಹಾಯವಾಗುತ್ತದೆ. ಇದು ವೈಜ್ಞಾನಿಕವಾಗಿ ಕಂಡುಕೊಂಡ ವಿಶ್ಲೇಷಣೆಯೂ ಹೌದು. ಇನ್ನಿತ ಈ ಮೂಜಿನ ಕಾರ್ಯಕ್ರಮದ ಇನ್ನಿತ ಈ ಭಜನೆ ಮಂಗಲೋತ್ಸವದ ಈ ಒಂದು ಶುಭ ಕಾರ್ಯಗಳು ವೇದಿಕೆಡೆ ನಮ್ಮ ಹಾಸನರಾದಂಚಿನ ಈ ಸಂಸ್ಥೆದ ಅಧ್ಯಕ್ಷರಾದಂಚಿನ ಜಯ ಕೆ ಶೆಟ್ರು ಇತ್ತೆ ನಮ್ಮ ಜಾರಮಣ್ಣ ವಿಷಯಮಣ್ಣವರಿಗೆ ಗರ್ವನೇ ಬರ್ಪಿಕೊಂಡು ಸಂಘ ಸಂಸ್ಥೆ ಗೌರವ ಬತ್ತಿನ ಸಂಘ ಸಂಸ್ಥೆ ಪದಾಧಿಕಾರಿ ಅಧ್ಯಕ್ಷರು ಆ ಪಾತ್ರ ಮಂಪರ ಸಾಧ್ಯ ಜಿನ್ನೆ ಸಮಯದಲ್ಲೂ ಜಾಸ್ತಿ ಮಂಡ 1 ವರ್ಷ 2 ವರ್ಷ ಐದು ನಂತರ ವಿಜಯಮಣ್ಣ ಗೋಪನಿ ಗುಂಪು ಅಂಚಾಯ ಮಸ್ತ್ ವರ್ಷಗಳು ಜಯರಾಮಣ್ಣೆಲ್ಲ ಆ ಅಯ್ಯಪ್ಪ ಸೇವಾ ಸಂಸ್ಥೆ ಅಂಚನೆ ಮಸ್ತ್ ವರ್ಷಗಳ ಬಗ್ಗೆ ಅಂತ ಒಂದಲ್ಲೇ ಭಾರಿ ಸರಳ ಪಾತ್ರದ ಒவ்வೊಂದು ಅಡಮರದಂತೆ ಅಂಜಿ ವ್ಯಕ್ತಿತ್ವ ತೋಜಪ್ಪನಂಚಿನ ವ್ಯಕ್ತಿ ಬಂದಾಗ ಜಯ ಕೆ ಶೆಟ್ರು ಮೇರ್ನ ಆ ಒಂದು ಮಾರ್ಗದರ್ಶನಗಳು ಈ ಸಂಸ್ಥೆ ಒಂಜಾತ್ ನವೋದಯ ಬಂದಾಗ ಹೊಸತ್ತು ಉದಯ ದಿನೋಳ ದಿನ ಹೊಸತ್ತು ಉದಯ ಬಂದಾಗ ಇತ್ತೊಂದು 10 ವರ್ಷದ ಬಗ್ಗೆ ಹೊಸತ್ತು ಉದಯ ಬಂದಾಗ ಈ ಸಂಸ್ಥೆ ಒಡೆಮುಟ್ಟ ಬತ್ತನ ಬಂದಾಗ ಇಡೀ ಪರಿಸರದಾಗ ಇಡೀ ಬೊಂಬಾಯಿ ಮಹಾರಾಷ್ಟ್ರಡೆ ಗೊತ್ತಾಂಡು ನವೋದಯ ಸೇವಾ ಕನ್ನಡ ಸೇವಾ ಸಂಘ ಏತು ತುಂಬ ಗೊತ್ತೊಂದು ಪಂಪಿನ ಒಂದು ವಿಷಯ ಗೊತ್ತಾದ ಐತ ವಿಷಯ ನಮ್ಮ 50ನೇ ವರ್ಷದ ಶುಭ ಸಂದರ್ಭ ಮಲ್ಪುಂಡು ಬಂದಾಗ ಬಾರಿ ನಂಗೆ ಸಂತೋಷದ ವಿಷಯ. ಅಂಚನೆ ಜಯನ್ನೇ ಮಸ್ತ್ ಈ ಒಂದಕ್ಕೆ ಪುರಂದರಿಂದ ಹರಡಪ್ಪ 2 ಜನ ಪುಕ್ಕೆಲಿಗೆ ಕೈಗೊಳ್ದು ಸಪೋರ್ಟ್ ಕೊಡ್ದು ಪುರಮನಗಲು ಬಂದಾಗ ಒಂಜಿ ದಯಾನಂದನ್ನೇ ಒಂಜಿ ಸುನೀಲ್ ಶೆಟ್ರು ಈ ಮುಖಲ್ನ ಆತೊಂಜಿ ಒಟ್ಟಿಗೂ ಒಗ್ಗಟ್ಟು ತೇರಿನಟ್ ಹತ್ರ ಹೋಗಿನಟ್ ಹತ್ರ ಈ ಸಂಸ್ಥೆ ಒಂಜಾತ ನಿಂತು ಬರ ಕಾರಣ ಅಂಚನೆ ಇನ್ನಿತ ಈ ಸಭಾಧ್ಯಕ್ಷರ ಅಂಚಿನ ಜಯ ಶೆಟ್ರು ನಮಗೆ ಮಾತ್ರೆಗಳ ಶುಭ ಹಾರೈಕೆನ ಈ ಸಂಸ್ಥೆಗೆ ಮಲ್ಪರ ಬೈದಂಚಿನ ಆದರಣೀಯ KS ತಂತ್ರರು ಅಂಚನೆ ಅಯ್ಯಪ್ಪ ಸೇವಾ ಸಮಿತಿಯ ಅಧ್ಯಕ್ಷರಾದ ಜಯರಾಮ್ ಶೆಟ್ರು ಜಯರಾಮ್ ಪೂಜಾರು. ಧಾರ್ಮಿಕ ಕೆಲಸ ಆಗಬೇಕಿದ್ರೆ ಅದಕ್ಕೆ ಮೊದಲು ನಾವು ಹೋಗುವುದು ಶ್ರೀಯುತ ತಂತ್ರಿಯವರ ಹತ್ರ. ಹಾಗಾಗಿ ಅವರ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಗೌರವ. ಇನ್ನು ನಮ್ಮ ಗನ್ಸೋಲಿ ಮೂಕಾಂಬಿಕಾ ದೇವಸ್ಥಾನದ ಧರ್ಮದರ್ಶಿಯವರಾದ ಶ್ರೀ ಅಣ್ಣಿ ಶೆಟ್ಟಿಯವರು ಬಹುಶಃ ಇಲ್ಲಿ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಅವರು ನಮ್ಮ ವಾರದ ಭಜನೆ ಶನಿವಾರ ದಿವಸ ನಮ್ಮಲ್ಲಿಗೆ ಬಂದು ನಮ್ಮೊಂದಿಗೆ 2 ಗಂಟೆ ಕೂತು ಭಜನೆಯನ್ನು ಕೂಡ ಮಾಡಿ ಹೋದವರಿವರು. ಹಾಗಿರುವಾಗ ಅವರನ್ನು ನಾವು ಅತಿಥಿಗಳಂತಲೂ ಹೇಳುವುದಿಲ್ಲ, ಎಲ್ಲ ನಮ್ಮವರೇ ಅಂತ. ಇನ್ನು ಜಯರಾಮಣ್ಣ ಮೊದಲೇ ಹೇಳಿದರು, ನಾನು ನಿಮ್ಮವನೇ, ನನ್ನನ್ನು ಅತಿಥಿ ಅಂತ ಪರಿಗಣಿಸಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ನಮಗೂ ಅಷ್ಟೇ ಅವರು ನಮ್ಮವರೆಂಬ ಹೆಮ್ಮೆ ನಮಗೂ ಇದೆ. ಆತ್ಮೀಯರೇ,
ಇವತ್ತು ನಮ್ಮ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅತಿಥಿಗಳಿಗಾಗಿ ಬಂದವರು ಮೂವರು ಕೂಡ ಧಾರ್ಮಿಕ ಸಂಸ್ಥೆಯ ನೇತೃತ್ವವನ್ನು ವಹಿಸಿದಂಥವರು. ಧಾರ್ಮಿಕ ವಿಷಯದ ಬಗ್ಗೆ ಅವರಷ್ಟು ನಮ್ಗೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಅವರು ಮೂವರು ಕೂಡ ಆ ವಿಷಯದ ಬಗ್ಗೆ, ಈ ಭಜನೆಯ ಬಗ್ಗೆ ಎಲ್ಲ ಸವಿವರವಾಗಿ ನಮಗೆ ತಿಳಿಸಿದ್ದಾರೆ. ನಾವು ಸನಾತನ ಹಿಂದೂ ಧರ್ಮದ ಆರಾಧಕರು. ನಮ್ಮ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಅದೆಲ್ಲವೂ ಅದನ್ನೇ ಹೊಂದಿಕೊಂಡಿರುವಂಥದ್ದು. ನಮ್ಮ ಯಾವುದೇ ಒಂದು ಶುಭ ಕಾರ್ಯವನ್ನು ನಾವು ಆರಂಭಿಸುವುದಿದ್ದರೆ ಮೊದಲಿಗೆ ನಾವು ದೇವರ ಪೂಜೆಯನ್ನು ಮಾಡಿ ಆ ನಂತರ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಈ ಭಕ್ತಿ ಶ್ರದ್ಧೆಯಿಂದ ಮಾಡಿದಂಥ ಪೂಜೆಗೆ ಸರಿಯಾದ ಫಲ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಬೆಳೆದ ಎಂಬ ಈ ಮಾತುಗಳನ್ನು ನೀವು ಕೇಳಿರಬಹುದು. ಎಂತಹ ಅಮೂಲ್ಯವಾದ ಮಾತುಗಳಿವೆ. ಈ ಮಾನವ ಜನ್ಮದ ಸದುಪಯೋಗ ಮಾಡಿಕೊಳ್ಳುವುದೇ ನಮ್ಮ ಕರ್ತವ್ಯವಾಗಬೇಕು. ಮಾನವನಿಗೆ ವಿವೇಚನಾ ಶಕ್ತಿ ಇರುವುದರಿಂದಲೇ ಪ್ರಾಣಿ ಪಶು ಪಕ್ಷಿಗಳಿಂದ ಭಿನ್ನವಾಗಿ ಕಾಣುತ್ತಾ ಇದ್ದಾನೆ. ಮಾನವ ತನ್ನ ಈ ಯಾಕೆಂದ್ರೆ ಭಜನಾ ಮಂಗಲೋತ್ಸವವನ್ನು ನಡೆಸುವಾಗ ನಾವು ಯಾವ ರೀತಿ ನಡೆಸುವೆಂದು ಕೇಳಿದಾಗ ಎಲ್ಲಕ್ಕೂ ತಯಾರು ಮಾಡಿಕೊಂಡು ಬಂದು ಯಾವ ರೀತಿ ನಾವು ನಡೆಸುವೆಂಬುದೆಂಬ ರೂಪುರೇಷೆಯನ್ನು ನಿರೂಪಿಸಿದವರೇ ಗೌರವ ಪ್ರಧಾನ ಕೋಶಾಧಿಕಾರಿ. ಇಂದು ಅವ್ರದ್ದೊಂದು ಜವಾಬ್ದಾರಿ ಇತ್ತು. ಅವರಿಗೆ ಮೊದಲೇ ಹೇಳಿದ್ದೇವೆ ಧನ್ಯವಾದ ಸಮರ್ಪಣೆ ನೀನೇ ಕೊಡಬೇಕಂತ. ಆದರೆ ಲಾಸ್ಟ್ ಮಿನಿಟ್ಗೆ ಹೇಳಿದ ಇವತ್ತು ನಾನು ತುಂಬ ಕೆಲಸ ಮಾಡಿದೆ, ಇವತ್ತು ನೀನೇ ಪೂರೈಸು ಅಂತ. ಹಾಗಾಗಿ ಅವನ ಪರವಾಗಿ ನಾನೇ ಓದ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಹಿತ ನುಡಿಗಳಿಂದ ನಮ್ಮನ್ನು ಪ್ರೋತ್ಸಾಹಿಸಿದ ಗೌರವಾನ್ವಿತ ಅತಿಥಿಗಳಾದಂತಹ ಶ್ರೀಯುತ ಕೆ.ಎಸ್. ಸಂತ್ರಿ, ಶ್ರೀಯುತ ಅನ್ನಿಶೇಷ್ ಶೆಟ್ಟಿಯವರು ಹಾಗೂ ಶ್ರೀಯುತ ಜಯರಾಮ್ ಪೂಜಾರಿಯವರು, ಇವರೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಮುದ್ರಣದ ಕೆಲಸಗಳನ್ನು ಮತ್ತು ಫ್ಲೆಕ್ಸ್ ಬ್ಯಾನರ್ಗಳನ್ನು ಅಚ್ಚುಕಟ್ಟಾಗಿ ಮುದ್ರಿಸಿಕೊಟ್ಟ ಎಸ್ಆರ್ನ ಮಾಲಕರಾದಂತಹ ಶ್ರೀಯುತ ರಾಜೇಂದ್ರ ಸುವರ್ಣ ಮತ್ತು ಶ್ರೀಯುತ ನವೀನ್ ಹೆಗಡೆ ಹಾಗೂ ಮೆಮೊಂಟಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟ LK ಎಂಟರ್ಪ್ರೈಸಿನ ಮಾಲಕರಿಗೂ, ಹಾಗೆ ಸೌಂಡ್ ಸಿಸ್ಟಮ್ ಒದಗಿಸಿದ ಶ್ರೀಯುತ ಕಣ್ಣನ್ನವರಿಗೂ, ವಿಡಿಯೋ ಹಾಗೂ ಛಾಯಾಗ್ರಹಣ ಮಾಡಿದ ರಮೇಶ್ ಪಿಳ್ಳೆ ಮತ್ತು ಲಕ್ಷ್ಮಣ್ ಪಿಳ್ಳೆ ಅವರಿಗೂ, ಹಾಗೂ ಈ ಎಲ್ಲ ಏರ್ಪಾಡುಗಳನ್ನು ಮಾಡಿದ ಶ್ರೀಯುತ ಜಲೀಂದರ್ ಅವರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಸಂಘದ ಹಾಗೂ ಶಾಲೆಯ ಬಗ್ಗೆ ಸವಿವರವಾಗಿ ಕರ್ನಾಟಕ ಮಲ್ಲ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ ತುಳು ಕನ್ನಡಿಗರೆಲ್ಲರ ಮನೆ ಮನೆಗೆ ಮುಟ್ಟಿಸುವಲ್ಲಿ ಸಹಕಾರ ನೀಡಿದ ಕರ್ನಾಟಕದ ಮಲ್ಲದ ಮುಖ್ಯ ಸಂಪಾದಕರ ಶ್ರೀಯುತ ಚಂದ್ರಶೇಖರ್ ಪಾಲತ್ತಾಡಿ ಹಾಗೂ ನಮ್ಮ ನೆಚ್ಚಿನ ವರದಿಗಾರದ ಶ್ರೀಯುತ ಶ್ರೀಧರ್ ಉಚ್ಚಿಲ್ರವರಿಗೆ ಹಾಗೂ ಉದಯವಾಣಿ ದಿನಪತ್ರಿಕೆ ವರದಿಗಾರ ಶ್ರೀ ಸುಭಾಷ್ ಸಿರಿಯ ಇವರುಗಳಿಗೂ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.
ಉದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ ಕಟ್ಟು ಕಟ್ಟು ಮಲ್ಲಿಗೆ ನೀ ಕಟ್ಟದಿರು ಮಲ್ಲಿಗೆ ಕಟ್ಟಿದರೆ ಶಿವನ ಪಾದ ಸೇರು ಮಲ್ಲಿಗೆ
ನಾರಿಯಲ್ ಹೊಡಿಲಿಕ್ಕೆ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.